ವಿಭಾಗದ ಸಂಸದರಿಂದಲೇ ಜಿಲ್ಲೆಯಲ್ಲಿ ಶಾಂತಿ ಕದಡುವ ಕೆಲಸವಾಗುತ್ತಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮತ್ತು ಮೀಡಿಯಾ ವಿಭಾಗದ ಮುಖ್ಯಸ್ಥ ಆಗಿರುವ ಪ್ರೊಫೆಸರ್ ರಾಧಾಕೃಷ್ಣ ಆರೋಪಿಸಿದರು. ಇವರು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಕರಾವಳಿ ವಿವಿಧತೆಯಲ್ಲಿ ಏಕತೆ ಹೊಂದಿದ ಸುಂದರ ನಗರ. ಆದರೆ ಇಲ್ಲಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆ ಅವರಿಂದ ಯುವಕರು ಕೋಮು ಪ್ರಚೋದನೆಗೆ ಒಳಗಾಗುತ್ತಿದ್ದಾರೆ ಮತ್ತು ಮೋದಿ ಸರ್ಕಾರದ ದುರಾಡಳಿತದಿಂದ ದೇಶದ ಜನರು ಬೇಸತ್ತಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು. 2019 ಚುನಾವಣೆಯಲ್ಲಿ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. 2019 ಚುನಾವಣೆಯಲ್ಲಿ ಮೋದಿ ನಿರ್ದೇಶಿತ, ಅವರಿಗೆ ಒಬ್ಬನೇ ಸ್ನೇಹಿತರಿದ್ದಾರೆ, ಶಾ ಅಂತೇಳಿ ಅವರ ಹೆಸರು. ಅವರಿಗೆ ಬೇಕಾಗಿ ಅವರ ಬೈಲಾಗಳನ್ನು ಅಮೆಂಡ್ ಮಾಡ್ಬಿಡ್ತಾರೆ. ಬೈಲಾ ಅನ್ನೋದು ಅವರಿದ್ದಾರಲ್ಲ, ಅವರಿಬ್ಬರು ಸೇರ್ಕೊಂಡು ಏನ್ ಮಾಡ್ತಾರೆ 2019 ಅವರ ಸರ್ಕಾರ ಖಂಡಿತಕ್ಕೆ ಇರಕ್ಕೆ ಸಾಧ್ಯವಿದೆಲ್ಲ. ಇನ್ನು ಸಿಂಪಲ್ ಮ್ಯಾಥಮೆಟಿಕ್ಸ್, ಸಿಂಪಲ್ ಕ್ಯಾಲ್ಕುಲೇಷನ್. ಮೋದಿ ನಿರ್ದೇಶಿತ ಬಿಜೆಪಿ, ಶಾ ನಿರ್ದೇಶಿತ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದ್ರೆ ದೇ ಆರ್ ಗೋಯಿಂಗ್ ಟು ಫಾಲ್ ಬೈ ದೇರ್ ಓನ್ ಬರ್ಡನ್. ದೇ ಆರ್ ಟ್ಯಾಕಿಂಗ್ ಸೋ ಮಚ್ ಆಫ್ ಬರ್ಡನ್ ಆಫ್ ಲೈಸ್ ಆನ್ ದೇರ್ ಹೆಡ್. ತಲೆ ಮೇಲೆ ಅಂತ ಸುಳ್ಳುಗಳ ಭಾರವನ್ನು ಹೊತ್ಕೊಂಡಿದ್ದಾರೆ. ಆ ಭಾರಕ್ಕೆ ಕುಸಿದು ಬೀಳ್ತಾರೆ ಅವರು. ಅವರಿಗೆ ಖಂಡಿತಕ್ಕೂ ಅಚ್ಚೇ ದಿನ ತರ್ತೀನಿ ಅಂದ್ರು. ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ವಿನಯ್ ರಾಜ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಭಾರತಿ, ನೀರಜ್ ಪಾಲ್, ನಜೀರ್ ಬಜಾಲ್, ಕಾಂಗ್ರೆಸ್ ಹಿರಿಯ ನಾಯಕ ಕೋಡಿಜಾಲ್ ಇಬ್ರಾಹಿಂ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.